ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕೋರಾಡಿ ಸ್ಫೂರ್ತಿ ಫ್ರೆಂಡ್ಸ್ ಮತ್ತು ಕಲ್ಚರ್ ಕ್ಲಬ್ ಇದರ ನೇತೃತ್ವದಲ್ಲಿ ಈ ವರ್ಷ ಜರುಗಿದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕೋರಾಡಿಯಲ್ಲಿ ವಿನೂತನವಾಗಿ ನೆರವು ಎನ್ನುವ ಪರಿಕಲ್ಪನೆಯಲ್ಲಿ ಪರಿಸರದ ಆಯ್ದ ಅಶಕ್ತರಿಗೆ ಸಹಾಯಧನ ನೀಡುವ ಕಾರ್ಯಕ್ರಮವನ್ನು ಮಾಡಿದೆ. ಈ ಕಾರ್ಯಕ್ರಮವನ್ನು ಬಿಜೆಪಿ ಮಂಗಳೂರು ವಿಭಾಗ ಪ್ರಭಾರಿ ಉದಯಕುಮಾರ್ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿದರು. ದೇವರ ಕಾರ್ಯ ಅಂದರೆ ಜನರಿಂದ ಜನರಿಗಾಗಿ ಮಾಡುವ ಸೇವೆ. ಕೋರಾಡಿಯ ಸಾರ್ವಜನಿಕ ಶ್ರೀ ಗಣೇಶೋತ್ಸವವನ್ನು ಸಮಾಜದ 27 ಮಂದಿ ಅಶಕ್ತರಿಗೆ, ಅನಾರೋಗ್ಯ ಪೀಡಿತರಿಗೆ ಮತ್ತು ಶೈಕ್ಷಣಿಕ ಸಾಧಕರಿಗೆ ಒಟ್ಟು 1 ಲಕ್ಷಕ್ಕೂ ಅಧಿಕ ಆರ್ಥಿಕ ಸಹಾಯ ಮಾಡುವ ಮೂಲಕ ಸಮಿತಿ ನಾಡಿಗೆ ಮಾದರಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಗೋವಿಗಾಗಿ ಮೇವು ಅಭಿಯಾನಕ್ಕೆ ಗಣೇಶೋತ್ಸವ ಸಮಿತಿ ಸದಸ್ಯರು ಪರಿಸರದ ಹುಲ್ಲು ಕಟಾವು ಮಾಡಿ ನೀಲಾವರ ಗೋಶಾಲೆಗೆ ನೀಡಿದ್ದಾರೆ. ಮಧ್ಯಾಹ್ನ ಮಹಾಪೂಜೆ ಬಳಿಕ ಸ್ವಚ್ಛ ಭಾರತ ಪರಿಕಲ್ಪನೆಯಡಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ನನ್ನೂರು ಹೇಗಿರಬೇಕು ಕಾರ್ಯಕ್ರಮ ನಡೆಯಿತು. ಕೆಲವರು ಹೇಳ್ಬೋದು ಅದನ್ನು ಅವರಿಗೆ ಮೊದಲೇ ಕೆಲವರಿಗೆ ಅವರನ್ನು ಸಭೆ ಮೂಲಕ ನೀವು ಅದನ್ನು ಗುರುತಿಸಿ ಕೊಡುವುದು. ಯಾಕಂದರೆ ಇಲ್ಲಿದ್ದವರಿಗೆ ಕೂಡ ನಾವು ಒಂದಷ್ಟು ಮಾಡುವ ಅಂತೇಳಿ ಇವತ್ತು ನಮಗಾಗಿ ಬದುಕುವುದೊಂದು ಭಾಗ ಸಮಾಜಮುಖಿಯಾಗಿ ಯಾರು ಅಶಕ್ತರಿಗೆ, ದೀನದಲಿತರಿಗೆ ನಮ್ಮಿಂದ ಅದು ನಮ್ಮದು ಬಂದು ನಮ್ದಲ್ಲ, ಸಮಾಜ ಕೊಟ್ಟದ್ದು, ಭಗವಂತ ಕೊಟ್ಟದ್ದು. ಕೆರೆ ನೀರನ್ನು ಕೆರೆಗೆ ಚೆಲ್ಲಿದ್ದೇವೆ, ನಮಗೊಂದು ಭಾಗವನ್ನು ಸಮಾಜಕವಾಗಿ ನಾವು ಹಿಂದೆ ಕೊಡುವಂಥದ್ದು. ಆ ಕೆಲಸ ಮಾಡಿದಾಗ ನಮ್ಮಲ್ಲೂ ಕೂಡ ಸಾರ್ಥಕ ಭಾವನ ಬೀರ್ತದೆ. ಅದನ್ನು ಪ್ರತಿಯೊಂದು ಸಮಾಜದಲ್ಲಿ ಬಿತ್ತುವ ಕೆಲಸ ಆಗಬೇಕು. ನಮ್ಮ ಗಣೇಶೋತ್ಸವಕ್ಕೆ ಕೋರಾಡಿ ಒಂದು ಹೆಮ್ಮೆ. ಹಾಗೆ ರೀತಿಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೂ ಹಾಗೂ ವೇದಿಕೆ ಮೇಲೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಎರಡು ಮಾತಾಡ